ಕುಂದಾಪುರ ಪುರಸಭಾ ವ್ಯಾಪ್ತಿಯ ಅಂಬೇಡ್ಕರ್ ಕಾಲೋನಿಯ ಪರಿಶಿಷ್ಟ ಪಂಗಡದ ಕುಟುಂಬಗಳ 13 ಮನೆಗಳು ಅಪೂರ್ಣಗೊಂಡಿದ್ದು, 3-4 ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಆಗಿವೆ. ಪೂರ್ಣಗೊಂಡ ಮನೆ ನಿರ್ಮಾಣದ ಕೊನೆಯ ಕಂತು ಮಾತ್ರ ಬರಬೇಕಿದೆ. ಈ ಬಗ್ಗೆ ಪುರಸಭೆಯ ಮುಖ್ಯಾಧಿಕಾರಿ ವಸತಿ ಇಲಾಖೆಯೊಂದಿಗೆ ಮಾತನಾಡಿದ್ದು, 15 ದಿನಗಳಲ್ಲಿ ಖಾತೆಗೆ ಹಣ ವರ್ಗಾಯಿಸುವ ಕೆಲಸ ಮಾಡುತ್ತೇವೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕುಂದಾಪುರ ಪುರಸಭಾ ವ್ಯಾಪ್ತಿಯ ಅಂಬೇಡ್ಕರ್ ಕಾಲೋನಿಗೆ ಭೇಟಿ ನೀಡಿದ ವೇಳೆಯಲ್ಲಿ ಮಾತನಾಡಿದರು. ಇನ್ನು ಬಾಕಿ ಉಳಿದ 9ರಿಂದ 10 ಮನೆಗಳಿಗೆ ಯಾವುದಾದರೂ ಮೂಲದಿಂದ ಪ್ರಥಮ ಹಂತದಲ್ಲಿ 2-3 ಮನೆಗಳನ್ನು ತೆಗೆದುಕೊಳ್ಳಲು ಮುಖ್ಯಾಧಿಕಾರಿಗೆ ಸೂಚಿಸಲಾಗಿದೆ. ಪೂರ್ಣಗೊಂಡ ಬಳಿಕ ಅವರ ಖಾತೆಗೆ ಹಣ ಬರಲಿದೆ. ಬಳಿಕ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ನಿಯಮದನ್ವಯ ಫಲಾನುಭವಿಗಳೇ ಮನೆ ನಿರ್ಮಾಣ ಮಾಡಬೇಕು. ಹೊರಗುತ್ತಿಗೆಗೆ ಅವಕಾಶ ಇಲ್ಲ. ಹೊರಗುತ್ತಿಗೆ ಕೊಟ್ಟರೂ ಗುಣಮಟ್ಟದ ಕೆಲಸ ಮಾಡಲಾಗುತ್ತದೆ ಎಂಬ ನಂಬಿಕೆ ಫಲಾನುಭವಿಗಳಲ್ಲಿ ಇರುವುದಿಲ್ಲ. ಆ ಕಾರಣಕ್ಕಾಗಿಯೇ 3.5 ಲಕ್ಷದಲ್ಲಿ ಮನೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಕೆಲವೆಡೆ ಗೋಡೆ ಅಡಿಪಾಯ ಹಾಕಿದಾಗ ಅದಕ್ಕೆ ಪಾವತಿ ಮಾಡಲಾಗುತ್ತದೆ. ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಲು ಫಲಾನುಭವಿಗಳ ಬಳಿ ಹಣದ ಶಕ್ತಿ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಥಮ ಹಂತದಲ್ಲಿ 2-3 ಮನೆಗಳನ್ನು ತೆಗೆದುಕೊಳ್ಳಲು ಹೇಳಲಾಗಿದೆ. 6 ತಿಂಗಳಲ್ಲಿ ಈ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ನಮ್ಮ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಪರಿಶಿಷ್ಟ ಪಂಗಡದವರು ವಾಸ್ತವ್ಯ ಮಾಡುವಂತಹ ಪೌರ ಕಾರ್ಮಿಕರು ವಾಸ್ತವ್ಯ ಮಾಡುವಂತಹ ಮನೆಗಳು ಅರ್ಧಂಬರ್ಧಾಗಿವೆ ಅನ್ನುವಂಥ ದೂರದ ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಪ್ರಗತಿ ಪರಿಶೀಲನೆ ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡುವ ಸಂದರ್ಭ ಇಲ್ಲಿ ಭೇಟಿ ಕೊಟ್ಟಿದ್ದೆ. ಸ್ವಾಭಾವಿಕವಾಗಿ 13 ಮನೆಗಳು ಅರ್ಧಂಬರ್ಧಾಗಿವೆ. ಕೆಲವು ಮನೆಗಳು ಸುಮಾರು 3-4 ಮನೆಗಳಿಗೆ ಅದು ಪೂರ್ಣಗೊಂಡಿವೆ. ನಮಗೆ ಕೊನೆಯ ಕಂತುಗಳು ಬರಬೇಕು ಅಂತ ಹೇಳಿದ್ದಾರೆ. ನಾನು ಮುಖ್ಯಾಧಿಕಾರಿ ಜೊತೆ ಮಾತಾಡಿದ್ದೇನೆ. ಇನ್ನು 15 ದಿವಸದಲ್ಲಿ ವಸತಿ ಮಂತ್ರಿ ಜೊತೆಲೂ ಮಾತಾಡಿದೆ ದೂರವಾಣಿಯಲ್ಲಿ. ಇನ್ನು 15 ದಿವಸದಲ್ಲಿ ಅವ್ರ ಖಾತೆಗೆ ಹಣ ಬೀಳುವಂಥ ಕೆಲಸಗಳನ್ನು ಪೂರ್ಣಗೊಂಡವರು ಮಾಡ್ತೇವೆ. ಇನ್ನು ಸುಮಾರು 13 ಮನೆಗಳಲ್ಲಿ 3 ಮನೆಗಳು ಮುಗಿದ್ರೆ 9ರಿಂದ 10 ಮನೆ ಸ್ವಲ್ಪ ಅರ್ಧಂಬರ್ಧಾಗಿದೆ. ಅದಕ್ಕೋಸ್ಕರ ಮುಖ್ಯಾಧಿಕಾರಿನ ಕರೆದು ಯಾವುದಾದ್ರೂ ಮೂಲದಿಂದ 2-3 ಮನೆಗಳನ್ನು ಪ್ರಥಮ ಹಂತದಲ್ಲಿ ತಗೊಳ್ಬೇಕು. ಹಾಗೆ ತೆಗೆದುಕೊಂಡ ನಂತರ ಅವರಿಗೆ ಪೂರ್ಣ ಆದ ತಕ್ಷಣ ಅವ್ರ ಖಾತೆಗೆ ಹಣ ಬರುತ್ತೆ. ಅವ್ರ ಖಾತೆಯಿಂದ ಪಾವತಿ ಮಾಡುವಂಥ ಕೆಲಸಗಳನ್ನು ಕಾಮಗಾರಿ ಮಾಡುವ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿದ್ದೆ. ಈ ಕೂಡಲೇ ಒಂದು 2-3 ಮನೆಗಳನ್ನು ಪ್ರಥಮ ಪ್ರಶಸ್ತಿ ತಗೊಳ್ತೇವೆ. ಅದು ಮುಗಿದ ನಂತರ ಉಳಿದ ಎಲ್ಲ ಕಾಮಗಾರಿಗಳನ್ನು ಮಾಡ್ತೇವೆ. ಆ ವಾಸ್ತವಿಕವಾಗಿ ಏನಾಗಿದೆ ಅಂದರೆ ಇವರು ಯಾರು ಫಲಾನುಭವಿಗಳಿದ್ದಾರೆ ಇವತ್ತಿನ ನಿಯಮದ ಪ್ರಕಾರ ಅವರೇ ಮನೆಗಳನ್ನು ಮಾಡ್ಕೊಳ್ಬೇಕು. ಹೊರಗುತ್ತಿಗೆಯನ್ನು ಕೊಡಲಿಕ್ಕೆ ಅವಕಾಶವಿಲ್ಲ. ಹೊರಗುತ್ತಿಗೆಯನ್ನು ಕೊಟ್ಟರು ಕೂಡ ಗುಣಮಟ್ಟದ ಕೆಲಸ ಮಾಡ್ತಾರೆ ಅಂತೇಳಿ ಫಲಾನುಭವಿಗಳಿಗೆ ನಂಬಿಕೆ ಇರುತ್ತದೆ. ಆ ಕಾರಣಕ್ಕೆ 3.5 ಲಕ್ಷದ ಯೋಜನಾ ವರದಿಯಲ್ಲಿ ಈ ಮನೆಗಳು ಇವತ್ತು ಫಲಾನುಭವಿಗಳಿಂದ ನಿರ್ಮಾಣ ಆಗ್ತದೆ. ಕೆಲವು ಕಡೆ ತಳಗಟ್ಟಾಗಿದೆ, ಕೆಲವು ಕಡೆ ಗೋಡೆ ಮಾತ್ರ ಆಗಿದೆ. ಗೋಡೆ ತಳಗಟ್ಟಾದಾಗ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅದನ್ನು ಇಲಾಖೆ ವತಿಯಿಂದ ಹಾಕಿ ಪಾವತಿ ಮಾಡುವಂಥ ಕೆಲಸ ಆಗಿರುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೆ ಈ ಫಲಾನುಭವಿಗಳ ಹತ್ರ ಮೊದಲು ಹಣ ಹಾಕಲಿಕ್ಕೆ ಶಕ್ತಿಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಮುನ್ಸಿಪಾಲಿಟಿ ಮೆಂಬರ್ ಒಟ್ಟಾಗಿ 2-3 ಮನೆಗಳನ್ನು ಪ್ರಥಮ ಹಂತದಲ್ಲಿ ಮೊದಲಿಂದಾದ್ರೂ ತಗೊಳ್ಬೇಕು ಅಂತ ಹೇಳಿದ್ರೆ ತಗೊಳ್ತಾರೆ. ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ವೇಳೆಯಲ್ಲಿ ಪುರಸಭೆಯ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್, ಸದಸ್ಯರಾದ ಪ್ರಭಾಕರ್, ನಾಮನಿರ್ದೇಶಿತ ಸದಸ್ಯ ರತ್ನಾಕರ್, ಪುರಸಭೆಯ ಮಾಜಿ ಉಪಾಧ್ಯಕ್ಷ ರಾಜೇಶ್ ಕಾವೇರಿ, ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್, ಬಿಜೆಪಿ ಮುಖಂಡ ಸದಾನಂದ ಉಪ್ಪಿನಕುದ್ರು, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ರಾಘವೇಂದ್ರ ವರ್ಣೇಕರ್, ಬಿಸಿಎಂ ಇಲಾಖೆಯ ತಾಲೂಕು ಅಧಿಕಾರಿ ನರಸಿಂಹ ಪೂಜಾರಿ, ಪುರಸಭೆಯ ವಸತಿ ಯೋಜನೆಯ ಅಧಿಕಾರಿ ಗಣೇಶ್ ಜನ್ನಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.